ವಾಜಪೇಯಿಯವರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಷ್ಠಾವಂತ ಕಾರ್ಯಕರ್ತರು. ಆಮೇಲೆ ಆ ಕಾರ್ಯಕರ್ತರಾಗಿದ್ದುಕೊಂಡೇ ಅವರು ಆಮೇಲೆ ಇದು ಭಾರತೀಯ ಜನತಾ ಪಾರ್ಟಿ ಅದರಲ್ಲಿ ಅವರು ನಾಯಕತ್ವದಲ್ಲಿ ಮುಂದೆ ನಿಂತುಕೊಂಡರು. ಇನ್ನು ಆ ರೀತಿಯಲ್ಲಿ ನಾಯಕತ್ವದ ಗುಣಗಳು ಎಲ್ಲವರಲ್ಲಿದ್ದರು. ಬ್ರಹ್ಮಚಾರಿಯೂ ಹಾಗಿದ್ದರು. ಅವರು ಕೌಟುಂಬಿಕ ಹೊಣೆಗಾರಿಕೆ ಇರಲಿಲ್ಲ ಅವರಿಗೆ, ದೇಶದ ಹೊಣೆಗಾರಿಕೆ ಇತ್ತು. ನಾನು ಹೇಳುವಂಥದ್ದು ನಾಯಕತ್ವಕ್ಕೆ ಬೇಕಾದಂಥ ಎಲ್ಲ ಗುಣಗಳನ್ನು ವಹಿಸಿಕೊಳ್ಳುತ್ತೇವೆ. ನಾನಂತೂ ತುಂಬ ಅದನ್ನು ನೊಂದವನು. ಅಂಥ ನಾಯಕರು ಸಿಕ್ಕುವಂಥದ್ದು ಕಷ್ಟ. ನಾನು ಈಗಿನ ಪ್ರಧಾನಮಂತ್ರಿ ಬಗ್ಗೆ ಹೇಳೋದಲ್ಲ, ಆದರೆ ಅಂಥ ನಾಯಕರು ಅಪರೂಪದಲ್ಲಿ ಸಿಕ್ಕುವಂಥವ್ರು. ನಾನು ಈಗ ಇಷ್ಟನ್ನೇ ಹೇಳ್ತೇನೆ ಆ ವಿಷಯದಲ್ಲಿ. ಅವರ ನಾಯಕತ್ವ ಈಗ ಪ್ರಾಯ ಆಗಿತ್ತು, ಆದರೆ ಆ ಕಾಲದಲ್ಲಿ, ಒಳ್ಳೆಯ ಕಾಲದಲ್ಲಿ, ಅಗತ್ಯ ಇರುವಂಥ ಕಾಲದಲ್ಲಿ ಅವರ ಸರ್ವಿಸ್ ಇಲ್ಲದಾಗ ದೈವೇಚ್ಛೆಯನ್ನು ಆಗಿರಬೇಕಷ್ಟೆ. ನಾನು ಹೇಳೋದು ಅಂಥ ನಾಯಕತ್ವ. ಅವರು ದೇಶದಲ್ಲಿ ಅಣುಸ್ಫೋಟ ಮಾಡಿದ್ದು ಯಾರಿಗೂ ಇಡೀ ವರ್ಲ್ಡ್ನಲ್ಲಿ ಇವಾಗ ಚೂರು ಕೂಡ ಅದರ ಮಾಹಿತಿ ಲೀಕ್ ಆಗದಾಗ ಮಾಡಿ ಸ್ಫೋಟ ಭೂಮಿ ಅಡಿಯಲ್ಲಿ ಸ್ಫೋಟ ಮಾಡಿದ್ರಲ್ಲ, ಮಾಡಿಸಿದ್ರಲ್ಲ ನೋಡಿ. ಅವರದ್ದು ನೋಡಿ ಅರ್ಹತೆ ನೋಡಿ, ನಿಜವಾದಂಥ ಸಾಮರ್ಥ್ಯ ಇತ್ತು. ಮತ್ತು ಕೌಟುಂಬಿಕ ದೇಶದ ಮಾತ್ರ ಯೋಚನೆ ಮಾಡ್ತಿದ್ದೇವೆ. ನಾನು ಅದನ್ನು ಮೆಚ್ಚಿಸ್ತೇನೆ. ನಿಜವಾದಂಥ ಲೀಡರ್ ಅಂತ ನಾನು ಆಕೆ ಜೈ ಹೇಳಿ ಲೀಡರ್ ಆದ್ದಲ್ಲವರು ಚಿಕ್ಕ ಪ್ರಾಯದಿಂದಲೇ ಅವರು ಲೀಡರ್ಶಿಪ್ ಬೆಳೆಸಿಕೊಂಡು ಬಂದಿದ್ದಾರೆ. ಅವರಿಗೆ ಆ ಯೋಗ್ಯತೆ ಉಂಟು, ಹಾಗಾಗಿ ಅವರ ಲೀಡರ್. ಈಗ ಯೋಗ್ಯತೆ ಲೀಡರ್ ಅಂತ ಹೇಳ್ತಾರೆ, ಯೋಗ್ಯ ಅನರ್ಹರಿಗೆ ಕೂಡ ಲೀಡರ್ ಮಾಡಿ ಇಡ್ತಾರೆ. ಅದರಿಂದಾಗಿ ಅನೇಕ ತೊಂದರೆಗಳು ಉಂಟಾಗ್ತದೆ. ನಾನು ಹೇಳುವಂಥದ್ದು ಅವರು ನಿಜವಾದ ಲೀಡರ್, ಡಿಸರ್ವಿಂಗ್ ಲೀಡರ್ ಆದ ಕಾರಣ ಅವರಿಗೆ ಈ ರೀತಿಯೆಲ್ಲ ದುರ್ದೈವ, ದೇಶಕ್ಕೆ ಒಂದು ದುರ್ದೈವ.